ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಮ್ಮ ಆರೋಗ್ಯ ನಮ್ಮದೇ ಅಂಗೈಯಲ್ಲಿ ಅಂತಾರೆ. ಹಾಗೇನೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ರಹಸ್ಯದ ಕೀಲಿಕೈ ಎಲ್ಲಿದೆ ಅಂತ ಕೇಳಿದ್ರೆ ಅದು ನಾವು ತಿನ್ನೋಂತ ಆಹಾರದಲ್ಲಿರುತ್ತೆ. ಆಹಾರಕ್ಕೆ ಬಳಸೋ ಇಂಗ್ರೀಡಿಯೆಂಟ್ಸ್ ಗಳಿಂದ ಹಿಡಿದು ಮನೆಯಲ್ಲೇ ಪ್ರಿಪೇರ್ ಮಾಡುವಂತಹ ಫುಡ್ ನಮ್ಮ ಹೆಲ್ತ್ ಅನ್ನ ಕಾಪಾಡುತ್ತೆ. ಹಾಗೆ ಹೆಲ್ದಿ ಆಗಿರುವಂತಹ ರೆಸಿಪಿನ ಹೇಳ್ಕೊಡೋಕೆ ಅಂತ ಇವತ್ತು ನಮ್ ಜೊತೆ ಶಕುಂತಲಾ ರಮೇಶ್ ಅವರು ಇದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಅಮ್ಮ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಮತ್ತೆ ಹೇಗ್ ನಡೀತಿದೆ ಅಮ್ಮ ಎಲ್ಲ ಕೆಲಸಗಳು? ಕೆಲಸ ಎಲ್ಲ ಚೆನ್ನಾಗಿ ನಡೀತಿದ್ದೆ. ನಾನು ಒಂದು ಸ್ಕೂಲ್ ಮಾಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳದು, ನರ್ಸರಿ, LKG, UKG, ಮ್ಯೂಸಿಕ್ ಕ್ಲಾಸ್, ಆಲ್ ಡ್ರಾಯಿಂಗ್ ಎಲ್ಲ. ಹಾಗೆ ಅದ್ರಲ್ಲೇ ನನಗೆ ಟೈಮ್ ಪಾಸ್ ಆಗುತ್ತೆ. ಎವ್ರಿ ಡೇ ಇರುತ್ತೆ. ಸಂಡೇ ಒಂದು ರಜೆ ಸಿಗುತ್ತೆ. ಹೌದು, ಹಾಗೆ. ಯಾವ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನಿವತ್ತು ವೀಕ್ಷಕರಿಗೆ ಅವಲಕ್ಕಿ ಪರೋಟ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಓಕೆ, ಇನ್ನೊಂದು ರೆಸಿಪಿ, ಇನ್ನೊಂದು ಕೊಬ್ಬರಿ ಮಿಠಾಯಿ. ಹಾಗಾದ್ರೆ ಎಲ್ರು ಇಷ್ಟ ಪಡುವಂತ ರೆಸಿಪಿ ಅಂತ. ಹೌದು. ಹಾಗಾದ್ರೆ ಕಿಚನಿಗೆ ಹೋಗೋಣ. ಓಕೆ ಓಕೆ ಮ್ಯಾಮ್, ಫಸ್ಟ್ ಏನ್ ಮಾಡೋಣ? ನಾನೀಗ ಕೊಬ್ಬರಿ ಮಿಠಾಯಿ ಮಾಡಿ ತೋರಿಸ್ತೇನೆ. ನನಗೆ ಒಂದು ಕಡಾವ್ ಬೇಕು. ಸ್ಟವ್ ಆನ್ ಮಾಡಿ ಕಡಾವ್ ಇಡೋಣ. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಗ್ಯಾಸ್ ಸ್ಟವ್ ಅನ್ನು ನಾವು ಯೂಸ್ ಮಾಡ್ತಾ ಇರುವಂತದ್ದು. ತುಂಬಾ ಇನ್ಸ್ಟಂಟ್ ಆಗಿ. ಹೌದು. ಎಸ್, ಹಾಗೆ ಕಡಾಯಿ ಇಟ್ವಿ ಮ್ಯಾಮ್. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು 2 ಲೋಟದಷ್ಟು ನೀರು ಹಾಕಿ. ಸಾಕು. ನಾನೀಗ ಇದಕ್ಕೆ 1 ಬೌಲ್ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಸ್ವಲ್ಪ ಅದು ನೀರು ಹಾಕ್ಬೇಕು, ಪಾಕ ಮಾಡ್ಕೊಳ್ಬೇಕು. 1 ಕಪ್ ತಗೊಂಡಿದ್ದೀರಾ? 1 ಕಪ್ ತಗೊಂಡಿದ್ದೀನಿ. 1 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ. ಕೊಬ್ಬರಿ ನಾರು ಆಗುತ್ತೆ, ತೆಂಗಿನ ತುರಿ ಯಾರು ಆಗುತ್ತೆ. ಇದು ಸ್ವಲ್ಪ ಸಕ್ಕರೆ ಕರಗಿ ಪಾಕ ಬರಬೇಕು. ಸ್ವಲ್ಪ ಪಾಕ ಬಂದಾದ್ಮೇಲೆ ಮಿಶ್ರಣವನ್ನ ಹಾಕ್ಬೇಕು. ತುಂಬಾ ಗಟ್ಟಿ ಪಾಕ ಬೇಡ. ಫ್ರೀ ಟೈಮ್ ಇವಾಗ ಫುಲ್ ಫ್ರೀ ಆಗಿದ್ದೀನಿ, ಮಕ್ಕಳಿಗೆ ಒಂದಷ್ಟು ಟೀಚ್ ಮಾಡ್ತಾ ಇದ್ದೀನಿ. ನೀವೇ ಟೀಚ್ ಮಾಡ್ತಾ ಇದ್ದೀರಾ? ಇಲ್ಲ, ಟೀಚರ್ ಕೂಡ ಇದ್ದಾರೆ. ಮತ್ತೆ ನಾವು ಟ್ಯೂಷನ್ ಕೊಡ್ತೇವೆ. ದೊಡ್ಡ ಕ್ಲಾಸಿಗೆಲ್ಲ ಟ್ಯೂಷನ್ ಕೊಡೋರು ಟೀಚರ್ ಇದ್ದಾರೆ. MCOM, BCOMಗೆಲ್ಲ ಬೇರೆ ಟೀಚರ್ಸ್ ಎಲ್ಲ ಇದ್ದಾರೆ. ಎಲ್ಲಿರುವಂತದ್ದು ಸ್ಕೂಲ್? ಅದು ಇಲ್ಲಿ ಹೊಸಬೆಟ್ಟಿನಲ್ಲಿ, ಸೌರಭ ಕಿಡ್ಸ್ ಅಂತ ಹೇಳಿ, ಹೊಸಬೆಟ್ಟಿನಲ್ಲಿ. ಈಗ ಇಷ್ಟು ಪಾಕ ಬಂದಿದೆ. ಇಷ್ಟು ಬಂದ್ರೆ ಸಾಕು. ಅಂಟಿದೆ ನೋಡಿ, ಸ್ವಲ್ಪ ಅಂಟಾಗಿದೆ. ಈಗ ನಾನು 1 ಬೌಲ್ ಕೊಬ್ಬರಿ ತುರಿ ತಗೊಂಡಿದ್ದೀನಿ. 1 ಬೌಲ್ ಸಕ್ಕರೆಗೆ 1 ಬೌಲ್ ಕೊಬ್ಬರಿ ತುರಿ. ಈಗ ಅದನ್ನ ಮಿಕ್ಸ್ ಮಾಡ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಪಾಕ ಹಾಕಬೇಕು. 2 ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕು. ತುಂಬಾ ಈಸಿನೇ, ಆದ್ರೆ ಕರೆಕ್ಟ್ ಬರ್ಬೇಕು ಅದು ಲಾಸ್ಟ್ ಎಂಡಿಂಗ್ ಅಲ್ಲಿ. ಇಲ್ದಿದ್ರೆ ಪೀಸ್ ಬರಲ್ಲ.
ಅಂದರೆ ಗೆಸ್ಟ್ ಯಾರಾದರೂ ಬಂದರೆ ಅಲ್ಲಿ ಮಾತಾಡ್ತಿರುವಾಗ ಇಲ್ಲಿ ಆಗ್ಬಿಡು. ಹಾಂ, ಮನೆಯಲ್ಲಿ ಇದ್ದ ಥಿಂಗ್ಸೇ ಅಲ್ವಾ, ಇಂಗ್ರೀಡಿಯೆಂಟ್ಸ್ ಏನು ತರಬೇಕಂತ ಇಲ್ಲ, ಇದ್ದದ್ದು ಆಲ್ಮೋಸ್ಟ್ ಸಕ್ಕರೆ ಎಲ್ಲರ ಮನೇಲಿ ಇರುತ್ತೆ, ತೆಂಗಿನಕಾಯಿ ಇರುತ್ತೆ. ಬೇಕೇ ಬೇಕು ಎರಡು ಹೌದು ಹೌದು. ಸ್ವಲ್ಪ ತಿರ್ಸಿ ನಾನು ಇದಕ್ಕೆ 2 ಏಲಕ್ಕಿ ಬೀಜ ಹಾಕ್ತೇನೆ. ಪುಡಿ ಮಾಡಿದ್ರು ಹಾಕಿದ್ರು ಆಗುತ್ತೆ, ಹೀಗೇನೆ ಆದರೂ ಆಗುತ್ತೆ. 1-2 ಹಾಕ್ತೇನೆ. ಇದು 3 ಕೂಡ ಈಗ ಮಿಶ್ರಣ ಆಗಬೇಕು, ಹಾಗೆ ಅದು ಕೂಡ ಅಂಟು ಬರಬೇಕು. ಕೊಬ್ಬರಿ ಐಟಮ್ಸ್ ಅನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಹೌದು, ಹಾಗೆ ನಾನಂತೂ ಟ್ರೈ ಮಾಡ್ಲೇಬೇಕಂತ ಅನ್ಕೋತಾ ಇದ್ದೀನಿ, ಯಾಕೆಂದ್ರೆ ಮನೇಲಿ ಒಮ್ಮೆ ಟ್ರೈ ಮಾಡಿ. ಹೌದು ಹೌದು, ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಮಾಡ್ಲಿಕ್ಕೂ ಈಸಿ ಇರುತ್ತೆ, ಮನೆಯಲ್ಲೇ ಸಿಗುತ್ತೆ. ನೋಡಿ ಗಟ್ಟಿ ಬರ್ತಾ ಇದೆ ನೋಡಿ, ಇಷ್ಟು ಪಾಕ ಬರಬೇಕು. ಇಷ್ಟಾದ್ಮೇಲೆ ಸಾಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಬೇಕು. ಹಚ್ಕೊಂಡ್ಬಿಟ್ಟು ಇದನ್ನ ಅದಕ್ಕೆ ಹಾಕಬೇಕು. ಸ್ವಲ್ಪ ತುಪ್ಪ ಹಚ್ತೇನೆ ಈಗ ನಾನು. ಸ್ಪೂನು ಸ್ವಲ್ಪ ಇದು ಎತ್ಲಿಕ್ಕೆ ಬರಬೇಕಲ್ಲ, ಸ್ವಲ್ಪ ತುಪ್ಪ ಸವರ್ಕೊಳ್ಬೇಕು. ಹೀಗೆ ಸಾಕು. ಈಗ ನಾನು ಅದಕ್ಕೆ ಹಾಕ್ತೇನೆ ಈಗ. ಹಾಂ ಹಾಂ, ಇಷ್ಟು ಬರಬೇಕು, ಇಷ್ಟು ಗಟ್ಟಿ ಪಾಕ ಆಗಬೇಕು. ಈಗ ಇದು ಆಫ್ ಮಾಡ್ತೇನೆ. ಈಗ ಇಷ್ಟು ಹದ ಬಂದರೆ ಪೀಸ್ ಬರುತ್ತೆ ಚೆನ್ನಾಗಿ. ಆಮೇಲೆ ಸ್ಪೂನಲ್ಲೆಲ್ಲ ಸ್ವಲ್ಪ ಹೀಗೆ ಹೀಗೆ ಮಾಡಬೇಕು ಕರೆಕ್ಟಾಗಿ. ಇದು ಬಿಸಿ ಇದೆ, ಕೈಯಲ್ಲಿ ಆಗೋದಿಲ್ಲ, ಸ್ಪೂನೇ ತಗೊಳ್ಬೇಕು. ಆಮೇಲೆ ಹೀಗೆ ತುಪ್ಪದ ಸ್ಪೂನಲ್ಲಿ ಸ್ವಲ್ಪ ಕರೆಕ್ಟಾಗಿ ಶೇಪ್ ಮಾಡಿದ್ರೆ ಸರಿ. ಇದು ಸ್ವಲ್ಪ ಸ್ವಲ್ಪ ಆರಬೇಕು, ಪೀಸ್ ಮಾಡಿ ಇಟ್ಕೊಳ್ಬೇಕು ಮೊದಲೇನೆ. ಮೇಡಮ್, ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ, ತಿಂದು ನೋಡಿ ರುಚಿ ಹೇಳಿ ಆಯ್ತಾ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ. ಕೊಬ್ಬರಿ ಮಿಠಾಯಿ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಸಿಹಿಯಾಗಿರುವಂತಹ ರೆಸಿಪಿ ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಕೊಬ್ಬರಿ ಮಿಠಾಯಿ ತಯಾರಿಸುವ ವಿಧಾನ: ಮೊದಲು 2 ಕಪ್ ನೀರಿಗೆ 1 ಕಪ್ನಷ್ಟು ಸಕ್ಕರೆ ಹಾಕಿ ಪಾಕ ತಯಾರಿಸಿಕೊಳ್ಳಿ. ನೂಲು ಪಾಕ ಬಂದ ನಂತರ 1 ಕಪ್ ತೆಂಗಿನ ತುರಿ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾಗುವಾಗ ಏಲಕ್ಕಿ ಸೇರಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ಸಿಹಿ ಸವಿಯಾದ ಕೊಬ್ಬರಿ ಮಿಠಾಯಿ ತಯಾರು. ಸಿಹಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬಂದ್ವಿ. ಮತ್ತೊಂದು ರೆಸಿಪಿ ಯಾವುದು ಅನ್ನೋದನ್ನ ಕೂಡ ನೋಡ್ಬೇಕಾಗಿದೆ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ರೆಸಿಪಿ ಅವಲಕ್ಕಿ ಪರೋಟ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೇಗೆ ಮಾಡೋದು ಹಾಗೆ ಟೇಸ್ಟ್ ಕೂಡ ನೋಡೋದು ಹೇಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತೇ ಕೇಳೋಣ. ಮ್ಯಾಮ್, ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ನೆಕ್ಸ್ಟ್ ಅವಲಕ್ಕಿ ಪರೋಟ ಅಂತ ಆಗ್ಲೇ ಹೇಳಿದೀರಾ ಕೂಡ, ಹೇಗೆ ಮಾಡೋದು ಅವಲಕ್ಕಿ ಪರೋಟ? ಅವಲಕ್ಕಿ ಪರೋಟಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು. ನಾನು ಫಸ್ಟ್ 1 ಬೌಲ್ ಅವಲಕ್ಕಿ ತಗೊಳ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಕೊಳ್ಬೇಕು. 1 ಜಾರಿಗೆ ಹಾಕಬೇಕು, ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕಿದ್ಕೆ ನೆನೆಯಷ್ಟು ಹಾಕಿ ತೊಂದರೆ ಇಲ್ಲ. ಅದು ಸ್ವಲ್ಪ ಹಾಕಿ ಹಾಕಿ ಹಾಂ ಸಾಕು, ಇಷ್ಟು ಸಾಕು. ಸ್ವಲ್ಪ ಸ್ಮೂತ್ ಅವಲಕ್ಕಿನೇ ತಗೊಳ್ಬೇಕು, ಗಟ್ಟಿ ಅವಲಕ್ಕಿ ತಗೊಳ್ಬಾರ್ದು. ಹೀಗೆ ಕ್ಲೀನ್ ಮಾಡಿಬಿಟ್ಟು 1 ಜಾರಿಗೆ ಹಾಕ್ತಾ ಇದ್ದೀನಿ. ನೀರೆಲ್ಲ ತೆಗಿಬೇಕು, ಗಟ್ಟಿ ಹಾಕಬೇಕು. ಇದಕ್ಕೆ ಹಾಕ್ಕೊಳ್ಳಿ ಎಲ್ಲ. ಈಗ ಸ್ವಲ್ಪ ಬಿಚ್ಚಿ ಹಾಕೋಣ. ಸಾಕು, ಇಷ್ಟಾದರೆ ಸಾಕು. ಈಗ ನನಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಫ್ರೈ ಮಾಡ್ಕೊಳ್ಬೇಕು. 1 ಕಡಾವು ಬೇಕು.
ಸ್ವಲ್ಪ ಎಣ್ಣೆ ಇದು ಬೇಕು. ಓಕೆನಾ? ಹಾಂ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ನೀವು ನೋಡಿರ್ಬೋದು ಮ್ಯಾಮ್, ನಾವು ಕೂಡ ನಮ್ಮ ಕಿಚನಲ್ಲಿ ಬಳಸೋವಂಥದ್ದು ವಿಟಮಿನ್ ಎ ಡಿ ಇ ಸತ್ವ ಇರೋವಂತಹ ಸಾಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೀವು ಬಳಸ್ತೀರಾ? ಹೌದು ಹೌದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೊಲೆಸ್ಟ್ರಾಲ್ ಎಲ್ಲ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಖಂಡಿತ. ಈಗ ಸ್ವಲ್ಪ ಎಣ್ಣೆ ಕಾಯಲಿ. ಸ್ವಲ್ಪ ಹಾ. ಕರಿಬೇವಿನ ಸೊಪ್ಪು ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಆಗ್ತದೆ. ಎಸಳೆ ಹಾಕ್ಬೇಕಂತೆಲ್ಲ, ಎಷ್ಟು ಬೇಕೋ ಅಷ್ಟು ನಮಗೆ ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ಹಾಕಬೇಕು. ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತೇನೆ. ಈಗ ಓಕೆ. ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ನಾನೀಗ ಹಸಿಮೆಣಸು, ನಮಗೆ ಎಷ್ಟು ಖಾರ ಬೇಕೋ ನೋಡಿ ಹಾಕ್ಕೊಳ್ಬೇಕು. ನಾನು ಒಂದು ಹಸಿಮೆಣಸು ಹಾಕ್ತೇನೆ ಓಕೆ. ಪುಡಿ ಮಾಡಿ, ನೀವು ಒಂದು ತಗೊಂಡು ಕಟ್ ಮಾಡಿ. ಹಾಂ, ಒಂದು ತಗೊಂಡಿದ್ದೀನಿ, ಕಟ್ ಮಾಡಿ. ಸಾಕು. ಅದಕ್ಕೀಗ ನಾನು ಸ್ವಲ್ಪ ಆನಿಯನ್ ಮಿಕ್ಸ್ ಮಾಡ್ತೇನೆ. ಇಷ್ಟಕ್ಕೆ ಒಂದು ಆನಿಯನ್ ಸಾಕು, ಚಿಕ್ಕದು ಓಕೆ. ಸಾಕು. ಚಿಕ್ಕ ಆನಿಯನ್ ತಗೊಂಡು. ಚಿಕ್ಕ ಆನಿಯನ್ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ನಾನೀಗ ಶುಂಠಿ ಆ್ಯಡ್ ಮಾಡ್ತೇನೆ. ಶುಂಠಿ ಸಣ್ಣ ಸಣ್ಣ ಪೀಸ್ ಮಾಡೀನಿ, ಒಂದು ಚಿಕ್ಕದು ಪೀಸು ಸಾಕು. ಓಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಜೀರಾ ಪೌಡರ್ ಎಷ್ಟು ಹೊತ್ತಿಗೆ ಹಾಕಿ? ಜೀರಾ ಪೌಡರು, ಚಿಲ್ಲಿ ಪೌಡರು, ಕೋರಿಯಂಡಲ್ ಪೌಡರು ಎಲ್ಲ ಹಾಕಬೇಕು. ಇದೆಲ್ಲ ಫ್ರೈ ಆದಮೇಲೆ ಈಗ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಒಂದೆರಡು ಎಸಳು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಬೇಕು. ಜೀರಾ ಪೌಡರ್ ಕಾಯ್ತಾ ಇದೆ ನನ್ನ ಕೈಯಲ್ಲೇ ಹಾಕೋಕೆ ಅಂತ. ಚಿಲ್ಲಿ ಪೌಡರ್ ಕೂಡ ಬೇಕು. ಇದು ಸ್ವಲ್ಪ ಬ್ರೌನಿಶ್ ಸ್ಮೆಲ್ ಬರಲಿ, Okay. ಬ್ರೌನಿಶ್ ಆಗಲಿ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಓಕೆ. ಇದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದು? ಹೌದು ಹೌದು, ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದು. ಇದಕ್ಕೆ ಈಗ ನನಗೆ ಜೀರಾ ಪೌಡರ್ ಸ್ವಲ್ಪ ಹಾಕಿ. ಈಗ ಹಾಕ್ಲಾ? ಹಾಕಿ. ಫೈನಲಿ ಜೀರಾ ಪೌಡರ್. ಫೈನಲಿ ಅಲ್ಲ, ಇನ್ನು ಚಿಲ್ಲಿ ಪೌಡರ್ ಇದೆ, ಕೋರಿಯಂಡಲ್ ಪೌಡರ್ ಅಲ್ಲ, ಹಾಕಬೇಕು. ನನ್ನ ಕೈಯಲ್ಲಿ ಹಾಂ, ಇಟ್ಕೊಂಡು ಓಕೆ ಓಕೆ, ಹಾಕಿ. ಎಸ್, ಅರುಣಾ ಮಸಾಲರವರ ಜೀರಾ ಪೌಡರ್ ಸಾಕಾ? ಹಾಂ, ಸಾಕು ಸಾಕು. ಹಾಂ ಹಾಂ. ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಪೌಡರು. ನಾವು ಬಳಸ್ತಾ ಇರುವಂತದ್ದು ಅರುಣಾ ಮಸಾಲರವರ ಗರಂ ಮಸಾಲ ಪೌಡರ್. ಹಾಂ, ಸಾಕು ಸಾಕು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಖಾರ ನೋಡಿ ಹಾಕ್ಕೊಳ್ಬೇಕು. ನಾವೀಗ ಆಲ್ರೆಡಿ ಹಸಿಮೆಣಸು ಹಾಕಿದ್ದೇವೆ. ಹೌದು. ಸ್ವಲ್ಪ ಸಾಕು. ಮತ್ತೆ ನಾವು ಬಳಸ್ತಾ ಇರುವಂತದ್ದು ಅರುಣಾ ಮಸಾಲರವರ ಚಿಲ್ಲಿ ಪೌಡರ್. ಹಾಂ, ಸಾಕು ಸಾಕು. ಕೋರಿಯಂಡಲ್ ಪೌಡರ್ ಸ್ವಲ್ಪ. ಹಾಂ, ಸಾಕು ಸಾಕು. ಇದು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ. ನೀವು ಖಾರ ಪ್ರಿಯನಾ? ಹಾಂ, ಅಂದರೆ ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದು. ಹಾ. ಹಾಂ, ಒಂದು ಚಿಟಿಗೆ ಅರಿಶಿನ ಪುಡಿ. ಓಕೆ. ಹಾಂ, ಸಾಕು ಸಾಕು ಸಾಕು. ಅರುಣಾ ಅರಿಶಿನ ಪೌಡರ್. ಹಾಂ ಹಾಂ, ಸಾಕು ಸಾಕು. ಹಾಗೆಯೇ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದು ಸ್ವಲ್ಪ ಐ ಫ್ಲೇಮಲ್ಲಿ ಹಾಗೆ ಫ್ರೈ ಆಗಲಿ. ಉಪ್ಪು ಚೆನ್ನಾಗೆಲ್ಲ, ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ. ನಾನೀಗ ಅವಲಕ್ಕಿ ಆಗ ತೊಳೆದಿಟ್ಕೊಂಡಿದ್ದೀನಲ್ಲ, ಹೌದು. ಅದಕ್ಕೀಗ ಆಲೂಗಡ್ಡೆ ನಾನು ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೇನೆ. ಓಕೆ. ಇದಕ್ಕೆ ಸ್ವಲ್ಪ ಈ ಅಲ್ಲಿ ಉಪ್ಪು ಹಾಕಿದ್ದೀನಿ, ಟೇಸ್ಟಿಗೆ ಇಲ್ಲೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಓಕೆ. ಇದು ಪರೋಟ ಮಿಶ್ರಣನಾ? ಹಾಂ, ಪರೋಟ ಮಿಶ್ರಣ ಇದೆಲ್ಲ. ಇದನ್ನೆಲ್ಲ ಸರಿ ಸ್ನ್ಯಾಶ್ ಮಾಡಿ, ಮತ್ತು ಸ್ವಲ್ಪ ಅಂಟು ಬಂದರೆ ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಬೇಕು. ಇದೆರಡು ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಅವಲಕ್ಕಿ ಮತ್ತು ಪೊಟ್ಯಾಟೊ. ಅದು ಸಾಕು. ಗ್ಯಾಸ್ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಹಾಂ, ಸಾಕು. ಒಂದು 2 ಸ್ಪೂನ್ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಬೋದು. ನಾವು ತಗೊಂಡಿರುವಂತಹ ಆಲೂಗಡ್ಡೆ. ಹೌದು ಹೌದು, ಎಷ್ಟು ಬೇಕಂತ ತಗೊಳ್ಳೋ. ನಾನೀಗ 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತೀನಿ, ಅಂಟುತ್ತೆ ಕೈಗೆ. ಓಕೆ. ಚೆನ್ನಾಗಿ ಹೀಗೆ ನಾದಬೇಕು. ಅದು ಕೈಗೆ ಅಂಟಬಾರ್ದು, ಆ ಹದ ಬರಬೇಕು. ಓಕೆ.
ಇಷ್ಟಾದರೆ ಸಾಕು. ಈ ಹದ ಬರಲಿ. ಇದಕ್ಕೆ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸರಿ ಎಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ಹಾಕೊಳ್ತೀನಿ ಈಗ. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಬೇಕು. ಇದಕ್ಕೆ ಮಿಕ್ಸ್ ಮಾಡ್ತೇನೆ ನಾನು ಇದ್ರೊಟ್ಟಿಗೆ. ಸ್ವಲ್ಪ ಬಿಸಿ ಇದ್ದ ಕಾರಣ ಸ್ವಲ್ಪ ನಿಧಾನ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಮಿಕ್ಸ್ ಆಗಿ ಆ ಹಿಟ್ಟಿಗೆ ಅವಲಕ್ಕಿಗೆಲ್ಲ ತಾಗಬೇಕು ಖಾರ. ತವ ಇಟ್ಕೊಳ್ಬೋದು, ಎಣ್ಣೆ ಇಟ್ಕೊಳ್ಬೋದು ತವ. ನೋಡಿ ಇಷ್ಟು ಹೀಗೆ ಮಾಡ್ಕೊಳ್ಬೇಕು. ಇಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಇದರಲ್ಲಿ ಸ್ವಲ್ಪ ತಗೊಂಡು ಉಂಡೆ ಮಾಡಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು. ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ತವಗೆ, ಸ್ವಲ್ಪ ಹಚ್ಕೊಳ್ಳೋಣ ತವಕ್ಕೆ. ಈಗ ಪರೋಟ ಉಂಡೆ ರೆಡಿ ಆಗಿದೆ. ಈಗ ನಾನು ಲಟ್ಟಿಸ್ತೇನೆ ಸ್ವಲ್ಪ. ಮೊದಲು ಸ್ವಲ್ಪ ಗೋಧಿ ಪೌಡರ್ ಹಾಕೊಳ್ಬೇಕು ಚಪಾತಿ ಮಣೆಗೆ. ಆಮೇಲೆ ನಿಧಾನವಾಗಿ ಸ್ವಲ್ಪ ಲಟ್ಟಿಸ್ಬೇಕು. ತುಂಬ ಚಪಾತಿ ಥರ ಲಟ್ಟಿಸೋದೇನು ಬೇಡ, ಸ್ವಲ್ಪ ಸ್ವಲ್ಪ. ತುಂಬ ದೊಡ್ಡದು ಮಾಡಲಿಕ್ಕೆ ಆಗೋದಿಲ್ಲ, ಮೀಡಿಯಮ್ ಮಾಡ್ಬೋದು. ಯಾಕಂದರೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಓಪನ್ ಆಗುತ್ತೆ. ಈಗ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ತವದಲ್ಲಿ ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದ ತಕ್ಷಣ ತವಕ್ಕೆ ಹಾಕೋದು. ತವ ಸಾಕು ಹೀಟಾಗಿದ್ದು. ನಾನೀಗ ತವಾಗ ಹಾಕ್ತೇನೆ. ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನಾನು ಹಾಕ್ತೇನೆ. ಒಂದು ಸ್ಪೂನ್ ಕೊಡ್ತೀರಾ? ಅದು ಸ್ವಲ್ಪ ಬೇಯಬೇಕಲ್ಲ, ಸ್ವಲ್ಪ ಬ್ರೌನ್ ಗೋಲ್ಡನ್ ಕಲರ್ ಬರಬೇಕು, ಸಾಕು. ಇದು ಈಗ ತೆಗಿಲಿಕ್ಕೆ ಸರಿಯಾಗಿದೆ. ಇಷ್ಟು ಬೆಂದರೆ ಸಾಕು. ಈ ಥರ ಬ್ರೌನಿಶ್ ಬರಬೇಕು. ಸರ್ವ್ ಪ್ಲೇಟ್ಗಳು ಇದನ್ನು ನಾನು ತೆಗಿತಾ ಇದ್ದೀನಿ ಈಗ. ಈಗ ಇನ್ನೊಂದು ಪರೋಟ ಹಾಕ್ತೇನೆ. ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಳ್ತೇನೆ. ಸ್ವಲ್ಪ ಸಾಕು. ಹೀಗೆಲ್ಲ ಹಚ್ಕೊಳ್ಬೇಕು. ಸಾಕು. ಸ್ವಲ್ಪ ಎಣ್ಣೆ ಬಾಯ್ಲ್ ಆಗಲಿ. ನಿಧಾನಕ್ಕೆ ಹೀಗೆ ತೆಗೆದು ಹೀಗಿಡಬೇಕು. ಅದರ ಮೇಲೆ ಕೂಡ ಸ್ವಲ್ಪ ಆಯಿಲ್ ಸವರ್ಕೊಳ್ಬೇಕು. ಸ್ವಲ್ಪ ಬೇಯಲಿ. ನವಾಗ್ಲೇ ಮಾತನಾಡ್ತಾ ಇದ್ವಿ ಮ್ಯಾಮ್ ನಿಮ್ದು ಸ್ಕೂಲ್ ಬಗ್ಗೆ. ನೀವು ಟೀಚ್ ಮಾಡ್ತೇನೆ ಅವಾಗ ಅವಾಗ ಹೇಳ್ತಾ ಇದ್ರಿ. ನನಗೆ ಇದು ಸಂಗೀತ ಎಲ್ಲ ಕಲಿಸ್ತೇನೆ ನಾನು. ನನಗೆ ಹಾಡೋದು ತುಂಬಾ ಇಷ್ಟ. ಹಾಡೋದು. ನೀವು ಹಾಗಾದ್ರೆ ಸಂಗೀತ ಕ್ಲಾಸ್? ಹೌದು ಹೌದು. ಸಂಗೀತ, ಬೇರೆ ಫಿಲ್ಮ್ ಹಾಡು, ಜಾನಪದ ಭಾವಗೀತೆ ಎಲ್ಲ ಹಾಡ್ತೇನೆ. ನಂಗೆ ತುಂಬಾ ಇಷ್ಟ. ಇದು ಈಗ ಬೆಂದಿದ್ದು ಸಾಕು, ತೆಗೆದು ನಾನೀಗ. ನಾನಂತೂ ರೆಡಿ ಆಗಿದ್ದೀನಿ. ಸೊ ಪ್ಲೇಟ್ ಅನ್ನ ಇಟ್ಕೊಂಡು. ಓಕೆ ಓಕೆ. ಅವಲಕ್ಕಿ ಪರೋಟ ರೆಡಿ ಆಗಿದೆ. ತಿಂದು ನೋಡಿ ರುಚಿ ಹೇಳಿ ಆಯ್ತಾ, ಹೇಗಿದೆ ಅಂತ. ವೆಲ್ಕಮ್. ಅವಲಕ್ಕಿ ಪರೋಟ ಹೇಗ್ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಅವಲಕ್ಕಿ ಪರೋಟ ತಯಾರಿಸುವ ವಿಧಾನ. ಮೊದಲು ಪೇಪರ್ ಅವಲಕ್ಕಿಯನ್ನು ನೀರಿನಲ್ಲಿ ಅದ್ದಿ ಹಿಂಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಅರುಣ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನೆನೆಸಿದ ಅವಲಕ್ಕಿಗೆ ಬೇಯಿಸಿ ತುರಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು ಹಾಕಿ ನಾದಿಕೊಳ್ಳಿ. ತಯಾರಿಸಿದ ಈ ಅಂಟಿಗೆ ತಯಾರಿಸಿದ ಮಸಾಲೆ ಹಾಕಿ ನಾದಿಕೊಳ್ಳಿ. ಬಳಿಕ ದಪ್ಪನೆ ಲಟ್ಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪರೋಟವನ್ನು ಕಾಯಿಸಿ. ಈಗ
ಬಿಸಿ ಬಿಸಿ ಅವಲಕ್ಕಿ ಪರೋಟ ಸವಿಯಲು ಸಿದ್ಧ. ಅಮ್ಮ, ಒಂದ್ ಕಡೆ ಅವಲಕ್ಕಿ ಪರೋಟ, ಇನ್ನೊಂದ್ ಕಡೆ ಕೊಬ್ಬರಿ ಮಿಠಾಯಿ. ಹೌದು. ನಿಮ್ ಪ್ರಕಾರ ಯಾವ ಫಸ್ಟ್ ಟೇಸ್ಟ್ ನೋಡೋಣ ಅಂತ? ನನ್ನ ಪ್ರಕಾರ ನನಗಿಷ್ಟ ಅವಲಕ್ಕಿ ಪರೋಟ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಅಲ್ಲ, ನಂಗೆ ಇದನ್ನ ತಿನ್ನಕ್ಕೆ ಸಮಾಧಾನನೇ ಆಗ್ತಾ ಇಲ್ಲ. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಬೇರೆ ಹಾಕಿರ್ತೀರಲ್ಲ, ಹಾಗಾಗಿ ತುಂಬಾನೇ ಇಷ್ಟ ಪಡ್ತೀನಿ ನಾನು. ಹೌದು, ಇದನ್ನೇ ಟೇಸ್ಟ್ ಮಾಡೋದಾ? ಓಕೆ, ನೀವು ತಗೊಳ್ಳಿ. ಆಯ್ತು. ವಾವ್, ಕೊಬ್ಬರಿ ಮಿಠಾಯಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಬೈಟ್ ಬೇಕು. ಹಾಗೆ ತಿಂತಾ ಇದನ್ನು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಸ್ವೀಟು ಸೂಪರ್ ಆಗಿದೆ, ಚೆನ್ನಾಗಿದೆ. ನಾನು ಕೂಡ ಇನ್ನೊಂದು ಪೀಸ್ ತಗೊಳ್ತೇನೆ. ಓಕೆ, ತುಂಬಾ ಅದ್ಭುತವಾಗಿದೆ ಕೊಬ್ಬರಿ ಮಿಠಾಯಿ. ತಗೊಳ್ಳಿ ಅಮ್ಮ. ತಗೊಂಡು ನೋಡಿ, ನೀವು ಫಸ್ಟ್ ನೋಡಿ ಹೇಗಿದೆ ಹೇಳಿ. ಇದು ಕೂಡ ಚೆನ್ನಾಗಿದೆ. ನಾನು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಆಲೂ ಅವಲಕ್ಕಿ ಪರೋಟ ಅಂತ ಹೇಳ್ಬಿಡೋಣ ಅಂತ. ಇದಕ್ಕೆ ಸಪ್ರೇಟ್ ಆಗಿ ಪಲ್ಯ ಚಟ್ನಿ ಏನು ಬೇಡ, ಯೂಸ್ ಮಾಡ್ಕೋಬಹುದು ನಾವು. ಸಪ್ರೇಟ್ ಆಗಿ ಬೇಕು ಇದ್ರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಖಾರ ಎಲ್ಲ ಇರುತ್ತೆ, ಬಟ್ ಬೇಕಾದ್ರೆ ಚಟ್ನಿ ಕೂಡ ಮಾಡ್ಕೋಬಹುದು, ಚಟ್ನಿ ಬಳಸ್ಕೋಬಹುದು. ಪಲ್ಯಗಳನ್ನ ಹಾಕೋಬಹುದು. ಪಲ್ಯ ಬೇಡ, ಇದ್ರಲ್ಲಿ ಆಲ್ರೆಡಿ ಇದೆಯಲ್ಲ. ಎಲ್ಲ ಸೊಪ್ಪು, ಹೌದು. ಕೊತ್ತಂಬರಿ ಸೊಪ್ಪೆಲ್ಲ ಹೌದು ಹಾಕೊಂಡಿದ್ದೀವಿ. ಹೌದು, ಚಟ್ನಿ ಚೆನ್ನಾಗಾಗುತ್ತೆ. ಖಾರ ಚಟ್ನಿ ಇದ್ರೆ ಇದ್ರ ಹೀಗೇನೋ ತಿನ್ಬಹುದು. ಎರಡು ರೆಸಿಪಿ ಇದೆ ಅಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು. ಕೊಬ್ಬರಿ ಮಿಠಾಯಿ ನಾನು ಹೇಳ್ತಾ ಇದ್ದೆ ಟ್ರೈ ಮಾಡ್ಬೇಕು ಅಂತ. ಮನೆಯಲ್ಲೇ ಇರೋದ್ರಿಂದಾಗಿ ನಾನು ಟ್ರೈ ಮಾಡ್ಬೋದು ಅನ್ಕೋತೀನಿ. ಮಾಡ್ಬಹುದು ಮಾಡಿ ಯಾವ್ದನ್ನು ಟ್ರೈ ಮಾಡ್ದೇನೆ ಬರುವುದಿಲ್ಲ, ಟ್ರೈ ಮಾಡ್ಬೇಕು. ಓಕೆ, ಶುವರ್ ಟ್ರೈ ಮಾಡ್ತೇನೆ ಅಮ್ಮ. ಹಾಗೆ ನಮ್ಮ ಕಿಚನ್ಗೆ ಬಂದು ಇವತ್ತು ನಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಇನ್ಸ್ಟಾಂಟ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಕಿರುಗಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ಥ್ಯಾಂಕ್ ಯು ಅಮ್ಮ. ಹೀಗೆ ಬರ್ತಾ ಇರಿ, ನಮಗೆ ಹೊಸ ಈ ತರದ ರೆಸಿಪೀಸ್ನ ಹೇಳ್ಕೊಡ್ತಾ ಇರಿ. ನಿಮ್ಮ ಹಾಡನ್ನ ಕೇಳಲಿಕ್ಕೂ ಕೂಡ ನಾವು ಕಾಯ್ತಾ ಇರ್ತೇವೆ. ನನಗೂ ತುಂಬಾ ಖುಷಿ ಆಯ್ತು. ನಮ್ಗೆ ಇಂಥದ್ದೊಂದು ಮನೇಲೇ ಇರ್ತೀವಿ, ಯಾವಾಗ್ಲೂ ಬೋರ್ ಆಗುತ್ತಲ್ವಾ, ಇಂಥ ಒಂದು ಅಪಾರ್ಚುನಿಟಿ ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಮ್ಮೆ ಬರ್ತೇನೆ ನಾನು ಕೂಡ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಒಂದ್ ಕಡೆ ಕೊಬ್ಬರಿ ಮಿಠಾಯಿ, ಇನ್ನೊಂದ್ ಕಡೆ ಅವಲಕ್ಕಿ ಪರೋಟ. ಮೆಜಾರಿಟಿ ನನ್ನ ಹತ್ರ ಯಾವ್ದು ಇಷ್ಟಪಡ್ತೆ ಅಂತ ಕೇಳಿದ್ರೆ ಕೊಬ್ಬರಿ ಮಿಠಾಯಿ ಸೈಡ್ಗೆ ನಾನು ಹೋಗ್ಬಿಡ್ತೀನಿ. ಅಷ್ಟು ಟೇಸ್ಟಿ ಆಗಿದೆ. ಈ ಥರ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.